ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ಒಂದು ತಾಯಿ ಮೇಲೆ ಪ್ರೀತಿ ಇರುವವನು, ತಾಯಿ ಅಂದರೆ ಏನು ಅರ್ಥ ಮಾಡಿಕೊಳ್ಳುವವನು ಈ ಸಿನಿಮಾ ಖಂಡಿತವಾಗಿ ನೋಡಿದರೆ ಗೊತ್ತಾಗುತ್ತೆ. ನಮ್ಮ ತಾಯಿಯನ್ನು ಪ್ರೀತಿಸಬೇಕು, ತಾಯಿಯನ್ನು ಚೆನ್ನಾಗಿ ನೋಡ್ಕೊಳ್ಬೇಕನ್ನೋ ಒಂದು ಸಾರಾಂಶವನ್ನು ಈ ಸಿನಿಮಾದಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ಈ ಸಿನಿಮಾ ಓಡಬೇಕು, ಚೆನ್ನಾಗಿ ಬಂದಿದೆ, ಎಲ್ಲರೂ ನೋಡಬೇಕಂತ ನಾನು ತುಂಬ ಇಷ್ಟಪಡ್ತೀನಿ. ಸೂಪರ್ ಮೂವಿ. ಹೇಗೆ ಹೇಳಿದ್ರೆ ಅವಾರ್ಡ್ ಮೂವಿ ನೋಡ್ತೇವೆ ನಾವು ತುಂಬ. ಇದು ಅವಾರ್ಡಿಗೆ ಸಹ ಹೋಗ್ಬೋದು, ಕಮರ್ಷಿಯಲ್ ಆಗಿ ಸಹ ರನ್ ಆಗುವಂಥ ಸಬ್ಜೆಕ್ಟ್. ಅಂದರೆ ತುಂಬ ಸ್ಕ್ರೀನ್ ಪ್ಲೇ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ. ನನಗೆ ಒಂದು ಒಳ್ಳೆ ಸಿನಿಮಾ ನೋಡಿದೆ. ಇದು ಫ್ರ್ಯಾಂಕ್ ಆಗಿ ಹಾರ್ಟ್ಲಿ ಹೇಳ್ತಾ ಇದ್ದೇನೆ, ಒಂದು ಒಳ್ಳೆ ಸಿನಿಮಾ ನೋಡಿದೆ ಅನುಭವ. ಈ ಸಿನಿಮಾ ಅವರು ತುಳುವಿಗೆ ಮೋಸ್ಟ್ಲಿ ಡಬ್ ಮಾಡಿದರೆ ಎಲ್ಲ ಪ್ರೇಕ್ಷಕರು ಇದನ್ನು ನೋಡಿ, ದಯವಿಟ್ಟು ನೋಡಿ. ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅಂತ ಹೇಳುವವರು ಎಲ್ಲರೂ ಈ ಸಿನಿಮಾವನ್ನು ನೋಡಿ, ಸಪೋರ್ಟ್ ಮಾಡಿ. ಸೂಪರ್ ಮೂವಿ. ಎಲ್ಲೋ ಒಂದು ಕಡೆ ತಾಯಿ ಮಗನ ಬಾಂಧವ್ಯವನ್ನು ಅದು ಆಡಿಯನ್ಸಿಗೆ ತಲುಪಿಸುವಲ್ಲಿ ಡೈರೆಕ್ಟರು ಯಶಸ್ವಿಯಾಗಿದ್ದಾರೆ ಅಂತ ಹೇಳ್ಬೋದು. ಬಹಳ ಮನಸ್ಸಿಗೆ ಕನೆಕ್ಟ್ ಆಯಿತು ನಮಗೆ ಮೂವಿ. 2-3 ಸಲ ಕಣ್ಣಲ್ಲಂತೂ ನೀರೇ ಬಂತು. ಎಲ್ಲರೂ ತಪ್ಪದಿ ಮೂವಿಯನ್ನು ನೋಡಬೇಕು, ಯಾರು ಮಿಸ್ ಮಾಡಬೇಡಿ. ಯಾಕೆಂದರೆ ಒಂದು ಅದ್ಭುತವಾದ ಸ್ಟೋರಿ ಮತ್ತು ಡೈರೆಕ್ಷನ್ ಆಗಲಿ ಎಲ್ಲ ಕಲಾವಿದರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ತುಂಬ ಮೆಸೇಜು ಹೊಟ್ಟೆ ತುಂಬದಂಗೆ, ಹೃದಯ ತುಂಬದಂಗೆ ಆಗ್ದ. ಈ ಕಾಲದಾಗ ಅಪ್ಪ ಅಮ್ಮ ಅವರು ಎಲ್ಲಿ ನೋಡಿದ್ರೆ ಬಿಟ್ಟು ಹೆಂಗೋ ಮಾಡಕತ್ತಾರ. ಈ ಮೆಸೇಜ್ ನೋಡ್ಕೇಸಿ ಬೇಸಿರ್ಬೇಕಂತ, ಅಪ್ಪ ಅಮ್ಮ ಅವ್ರಿಗೆ ಬೇಸ್ ನೋಡ್ಕೋಬೇಕಂತ ನನಗೆ ತುಂಬ 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 ಇಷ್ಟ ಆಯ್ತು ಈ ಪಿಕ್ಚರ್. 100 ವರ್ಷ ಅಲ್ಲ 1000 ವರ್ಷ ಬೆಳಿಬೇಕಂತ ನನಗೆ ಭಾರಿ ಆಸೆ ಆಗ್ತದೆ, ಭಾರಿ ಸಂತೋಷ ಆಗ್ತದೆ. ಹೃದಯ ತಾಕ್ದಂಗೆ ಆಯ್ತು, ಎಷ್ಟೋ ಅಳು ಬಂತು. ಹಿಂಗೆ ಮೆಸೇಜ್ ಯಾರು ಮಾಡಬಾರ್ದಂತ ಈ ಪಿಕ್ಚರ್ ನೋಡ್ಕೇಸಿ ಅಪ್ಪ ಅಮ್ಮವ್ರನ್ನ ಬೇಸ್ ನೋಡ್ಕೋಬೇಕಂತ ಹೇಳ್ತಾ ಇದ್ದೀನಿ. ನಾವು ಮಂತ್ರಾಲಯದಿಂದ ಬಂದೀವಿ, 2 ದಿವಸ ಆಯಿತು, ಹೊಸ್ದಾಗಿ ಬಂದೀವಿ. ಭಾರಿ ತುಂಬ ಆಯಿತು, ಭಾರಿ ಸಂತೋಷ ಆಯಿತು ಈ ಪಿಕ್ಚರ್ ನೋಡ್ಕೇಸಿ. ಸರ್ ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ ರೀ, ಹಾರ್ಟ್ ಟಚಿಂಗ್ ಫೀಲಿಂಗ್. ಈಗ ಎಲ್ಲರೂ ಹೆಂಗೆ ನೋಡ್ಕೋಬೇಕು ಅನ್ನೋದು ತೋರಿಸಿದ್ರು, ತುಂಬ ಮೆಸೇಜ್ ಕೊಟ್ಟಿದ್ರು ಎಲ್ಲರಿಗೂ. ಜಾಬ್ಸು ದುಡ್ಡು ಜಾಸ್ತಿ ಮಾಡ್ಕೊಳ್ಳೋದು, ಅಮ್ಮ ಅಪ್ಪನಿಗೆ ಹೆಂಗೆ ನೋಡ್ಕೋಬೇಕು ಅನ್ನೋದು ಕಲಿಸ್ಕೊಟ್ಟಿದ್ದಂಗೆ ಇದೆ ರೀ. ತುಂಬ ಅದರಲ್ಲಿ ಫೀಲ್ ಆಗಿಬಿಟ್ವಿ, ಅಷ್ಟು ಚೆನ್ನಾಗಿ. ಇದು ಎಲ್ಲ ಭಾಷೆಯಲ್ಲೂ ಬರಬೇಕಂತ ಆಸೆ ರೀ. ಮೂವಿ ಸಖತ್ತಾಗಿ ಬಂತು, ಚೆನ್ನಾಗಿದೆ ಎಲ್ಲರದ್ದು ಆ್ಯಕ್ಟಿಂಗ್ಸು. ನನ್ನ ಪ್ರಕಾರ ಇದು ಮಿನಿಮಮ್ 100 ಡೇಸ್ ಓಡಬೇಕು ನಾನು ಆಶಿಸ್ತೀನಿ. ಮತ್ತು ನಾನು ಇನ್ನೊಮ್ಮೆ ಬಂದು ಮೂವಿ ನೋಡಲಿಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿತ್ತು. ತಾಯಿ ಮಗನ ಒಂದು ರಿಲೇಷನ್ಶಿಪ್ಪಿನ ಬಗ್ಗೆ ತುಂಬ ಖುಷಿಯಾಯಿತು, ನೋಡ್ಬೋದು. ಒಳ್ಳೆ ಉತ್ತಮ ಸಿನಿಮಾ. ಅದರಲ್ಲಿ ಕೂಡ ನಮ್ಮ ವಿಟ್ಲವನ್ನು ಪರಿಚಯ ಮಾಡಿದ್ದಾರೆ. ಮುಖ್ಯವಾಗಿ ಎಲ್ಲರ ಹೇಳಿದಾಗ ತುಳುವಲ್ಲಿ ಆಗಬೇಕಿತ್ತು. ಇನ್ನೊಂದೇನೆಂದರೆ ತಾಯಿ ಮಕ್ಕಳು ದೂರ ಆದರೆ ಆ ತಾಯಿಯ ಸ್ಥಿತಿ ಹೇಗಿರ್ತದೆ, ಅಥವಾ ಮನೆ ಹೇಗೆ ಅನಾಥವಾಗಿರ್ತದೆ, ಅಥವಾ ಆ ವಸ್ತುಗಳಿಗೆ ಯಾವುದಕ್ಕೆ ಜೀವ ಇಲ್ಲ ಅದನ್ನು ಜೀವ ಹೇಗೆ ಭರಿಸ್ಬೋದು ಅಂತ ತೋರಿಸಿಕೊಟ್ಟಿದ್ದಾರೆ. ಅಥವಾ ಬಾಂಧವ್ಯವಾದರೆ ಸ್ಪಷ್ಟವಾಗಿ ಮಕ್ಕಳಿಗೆ ತಾಯಿ ಯಾವ ಪ್ರಾಯದ ನಂತರ ಬೇಕಾಗ್ತದೆ ಅದು ಅರ್ಥ ಆಗ್ತಾ ಉಂಟು. ಸೂಪರ್ ಇತ್ತು ಸ್ಟೋರೀಸ್. ಆ ಅಜ್ಜಿದ ಪಾತ್ರ ಅಂತೂ ಎಕ್ಸಲೆಂಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ನನ್ನ ಮಗಳು ಕೂಡ ಆ್ಯಕ್ಟ್ ಮಾಡಿದ್ದಾಳೆ ಅದರಲ್ಲಿ, ಒಂದು ಸಣ್ಣ ಒಂದು ಡ್ಯಾನ್ಸ್ ಪಾರ್ಟ್. ತುಂಬ ಚೆನ್ನಾಗಿತ್ತು. ಚೆನ್ನಾಗಿದೆ, ಅಜ್ಜಿ ಚೆನ್ನಾಗಿದೆ. ವೆರಿ ಗುಡ್ ಸಿನಿಮಾ. ಭಾರಿ ಸಮಯ ಹಿಡಿದಬೇಕು ಒಂದು ಎಡ್ಡೆ ಕನ್ನಡ ಸಿನಿಮಾ ಎಡ್ಡೆ ಸ್ಕ್ರೀನ್ ಪ್ಲೇ, ಎಡ್ಡೆ ಪರ್ಫಾರ್ಮೆನ್ಸ್. ನಮ್ಮ ತುಳುಟ್ಲಂಚಿನ ಹೊಸ ಕಾನ್ಸೆಪ್ಟ್ ಬರ್ತಾರೆ, ಖುಷಿ ಅಂದ. ಇದೊಂದು ಮೂವಿ ನೋಡಿ, ಒಂದು ಫೈನ್ ಆರ್ಟ್ ಮೂವಿ. ಓಕೆ, ಎಲ್ಲರಿಗೆ ಒಂದೇ ನಾವು ಹೇಳ್ತೀನಿ, ನೀವು ಫ್ಯಾಮಿಲಿ ಜೊತೆ ಬನ್ನಿ, ಇದು ಮೂವಿ ಒಂದು ನೋಡು. ಯಾಕೆಂದರೆ ಇದು ಮೂವಿ ಸ್ಟೋರಿ ಲೈನ್ ನೆಕ್ಸ್ಟ್ ಲೆವೆಲ್ ಇದೆ. ಸೊ ನಮ್ಮದು ಒಂದೇ ರಿಕ್ವೆಸ್ಟ್, ಎಲ್ಲರೂ ಬನ್ನಿ ಈ ಮೂವಿ ನೋಡಿ ಅಷ್ಟೇ. ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ತಾಯಿಯ ಪ್ರೀತಿ ಮತ್ತು ಒಳ್ಳೆ ಸೆಂಟಿಮೆಂಟ್ಸ್ ತುಂಬ ಚೆನ್ನಾಗಿತ್ತು. ಡಿಫ್ರೆಂಟ್ ಆಗಿತ್ತು, ಎಲ್ಲ ಮೂವೀಸ್ ಥರ ಇರಲಿಲ್ಲ. ಬಟ್ ವೆರಿ ನೈಸ್, ವೆರಿ ಗುಡ್ ಮೂವಿ. ಯಾ ಫ್ಯಾಮಿಲಿ ಮೂವಿ, ವೆರಿ ಗುಡ್ ಮೂವಿ. ಭಾರಿ ಹೋಗಿತ್ತು, ಎಡ್ಡೆ ಇತ್ತು. ಸೂಪರ್ ಹಿಟ್ ಎಲ್ಲ ಸಮಥಿಂಗ್ ಡಿಫ್ರೆಂಟ್ ಅಲ್ಲ, ಚೆನ್ನಾಗಿದೆ, ಒಂಥರ ಸ್ಪೆಷಲ್ ಆಗಿದೆ. ಯಾವುದು ಹಾಂ ಹೌದು, ನಿಜ. ಲಾಸ್ಟ್ ಟೈಮ್ ಥ್ಯಾಂಕ್ ಯು. ಸೂಪರ್ ಇತ್ತು, ಅಜ್ಜಿದಂದು ತುಂಬ ಖುಷಿ ಆಯಿತು, ಚೆನ್ನಾಗಿತ್ತು. ತುಂಬ ಸೂಪರ್ ಆಗಿತ್ತು. ನನಗೆ ಪ್ರಸನ್ನ ಮತ್ತು ಅವರು ವೀಣಾಕ ಮತ್ತು ಅಜ್ಜಿಯರು ಅಮ್ಮನ ರೋಲ್ ಮಾಡಿದಂಥ ಅಜ್ಜಿ ತುಂಬಾ ಇಷ್ಟ ಆಯಿತು. ಅಂದರೆ ಈ ಮೂವಿಯಿಂದ ಏನು ತಿಳ್ಕೊಳ್ತೀವಿ ಅಂದರೆ
ಮಕ್ಕಳು ಯಾವ ರೀತಿ ಪೇರೆಂಟಿಗೆ ವ್ಯಾಲ್ಯೂ ಕೊಡಬೇಕು ಅಂತ ಹೇಳಿ ನಾವು ಅರ್ಥ ಮಾಡಿಕೊಳ್ತೀವಿ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಈ ಮೂವಿಯನ್ನು ಇಷ್ಟಪಡಿ ಎಲ್ಲರೂ ಪೇರೆಂಟನ್ನು ಇನ್ನಷ್ಟು ಪ್ರೀತಿಸುವ ಹಾಗೆ ಈ ಮೂವಿಯಿಂದ ಎಲ್ಲರೂ ಕಲಿಬೇಕು ಅಂತ ತುಂಬಾ ಖುಷಿ ಆಯಿತು. ಪಿಕ್ಚರ್ ಸೂಪರ್ ಆಗಿತ್ತು ಆ್ಯಕ್ಚುಲಿ. ಲೈಕ್ ಫುಲ್ ಎಮೋಷ್ನಲ್, ಲೈಕ್ ಲಾಂಗ್ ಗ್ಯಾಪ್ ಆದಮೇಲೆ ಒಂದು ಮದರ್ ಮತ್ತು ಸನ್ ಸೆಂಟಿಮೆಂಟಲ್ ಆಗಿ ಬಂದಿದೆ. ಸೂಪರ್ ಆಗಿದೆ ಮೂವಿ. ಸಿನಿಮಾ ತುಂಬ ಚೆನ್ನಾಗಿತ್ತು. ಸಿನಿಮಾ ಯಾರೆಲ್ಲ ನೋಡ್ತಾರೆ ಅವ್ರಿಗೆ ಆ ಸಿನಿಮಾ ಆಗೋ ತನಕ ಅವ್ರು ಕುರ್ಚಿನಲ್ಲೇ ಕೂತಿರ್ತಾರೆ, ಅಷ್ಟೊಂದು ಚೆನ್ನಾಗಿದೆ ಅವರ ಎಲ್ಲ ಆ್ಯಕ್ಟಿಂಗ್ಸು, ಪರ್ಟಿಕ್ಯುಲರ್ಲಿ ಪ್ರಸನ್ನ ಮತ್ತು ಅಜ್ಜಿ ಅವ್ರದ್ದು. ಒಳ್ಳೆದಿತ್ತು, ತುಂಬ ಖುಷಿಯಾಗಿದೆ. ಒಂದು ಫ್ಯಾಮಿಲಿ ಜೊತೆ ನೋಡುವಂಥ ಪಿಕ್ಚರ್ ಅದು. ಬರುವಾಗ ಕಣ್ಣಲ್ಲಿ ನೀರು ಬರ್ತಾ ಉಂಟು ಸ್ವಲ್ಪ. ಬೆಸ್ಟು, ಒಳ್ಳೆ ಪಿಕ್ಚರ್ ಅದು. ಫ್ಯಾಮಿಲಿ ಒಟ್ಟಿಗೆ ನೋಡೋ ಪಿಕ್ಚರ್ ಖಂಡಿತ ಕನ್ನಡಿಗರೆಲ್ಲ ಒಂದು ಸಲ ನೋಡಲೇಬೇಕು. ಇದರಲ್ಲಿ ಒಂದು ಸಬ್ಜೆಕ್ಟ್ ಉಂಟು ಮತ್ತು ಒಂದು ಸಮಾಜಕ್ಕೆ ಒಂದು ಸಂದೇಶ ಖಂಡಿತ ಇದೆ. ಆದ ಕಾರಣ ಎಲ್ಲರೂ ಒಂದು ಸಲ ಖಂಡಿತ ನೋಡಬೇಕು. ಸೂಪರ್ ಮೂವಿ, ಒಳ್ಳೆ ಇಮೋಷನಲ್ ಭಾವನಾತ್ಮಕ ಮೂವಿ, ಒಳ್ಳೆ ಮೆಸೇಜ್ ಹೋಗಿದೆ. ಹಾಗಾಗಿ ವೆರಿ ಗುಡ್ ಮೂವಿ. ಐ ಥಿಂಕ್ ಡೆಫಿನೆಟ್ಲಿ ಒಂದು ಅವಾರ್ಡ್ ಬರ್ತದೆ ಇದಕ್ಕೆ. ಸೂಪರ್ಬ್ಸ್. ದ ರಿಲೇಷನ್ ಬಿಟ್ವೀನ್ ದ ಮದರ್ ಆ್ಯಂಡ್ ದ ಸನ್, ದ ಫೀಲಿಂಗ್ ತುಂಬ ಎಕ್ಸ್ಪ್ರೆಸಿವ್ ಆಗಿತ್ತು. ವೆರಿ ಇಮೋಷ್ನಲ್. ಆಸಮ್ ಮೂವಿ, ಎಕ್ಸಿಲೆಂಟ್. ಅಜ್ಜಿ ಹಾಕಿದ ಪಾರ್ಟ್ ಮಾತ್ರ ಸೂಪರ್. ಅಜ್ಜಿ ಮತ್ತು ಹೀರೋ ಸೂಪರ್. ಸೂಪರ್ ಇತ್ತು. ಅಂದರೆ ಒಂದು ತಾಯಿ ಮತ್ತು ಮಗನ ಸಂಬಂಧದ ಬಗ್ಗೆ, ಅದು ನಮ್ಮ ವಿಟ್ಲದಲ್ಲಿ ಆಗಿದ್ದು ತುಂಬ ಖುಷಿ ಆಯಿತು. ಚೆನ್ನಾಗಿದೆ. ಅಜ್ಜಿ ಪಾರ್ಟ್ ಮತ್ತು ಮಗನ ಪಾರ್ಟ್ ಮಾಡಿದವನು ಚೆನ್ನಾಗಿದೆ, ನೋಡುವಂಥ ತುಂಬ ಚೆನ್ನಾಗಿದೆ. ಸಿನಿಮಾ ಅತ್ಯಂತ ಒಳ್ಳೆಯ ಸಿನಿಮಾ. ಮುಖ್ಯವಾಗಿ ತಾಯಿ ಮತ್ತು ಮಗನ ಸಂಬಂಧದ ಬಗ್ಗೆ ಅತ್ಯಂತ ಭಾವನಾತ್ಮಕವಾಗಿತ್ತು. ಅಲ್ಲದೆ ಈ ಸಿನಿಮಾ ಇನ್ನೂ ಹೆಚ್ಚು ಪ್ರತಿಯೊಬ್ಬ ಪ್ರೇಕ್ಷಕನು, ಈ ಚಿತ್ರ ನೋಡಿದ ಪ್ರೇಕ್ಷಕನು ತನ್ನ ತಂದೆ ತಾಯಿಯ ಬಗ್ಗೆ ಅವರನ್ನು ಯಾವುದೇ ಆಶ್ರಮಕ್ಕೆ ಕಳಿಸದೆ ತಾನೇ ಅವರ ಸೇವೆಯನ್ನು ಮಾಡುವ ಮೂಲಕ ಒಂದು ಒಳ್ಳೆಯ ಒಂದು ನೀತಿಯನ್ನು ನೀಡಿದಂಥ ಅತ್ಯುತ್ತಮ ಚಿತ್ರ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೆ. ಒಳ್ಳೆದಿತ್ತು, ತುಂಬ ಒಳ್ಳೆಯದಾಗಿ ಸಂತೋಷ ಆಯಿತು. ಒಳ್ಳೆದಿತ್ತು ಸರ್. ಒಳ್ಳೆಯ ಸಿನಿಮಾ ನೋಡ್ಬೋದು. ಇಡೀ ಫ್ಯಾಮಿಲಿ ಸಮೇತವಾಗಿ ಬಂದು ನೋಡುವಂಥ ಸಿನಿಮಾ. ಬಹುಶಃ ಸಂದೀಪ್ ಶೆಟ್ಟರು ಇಷ್ಟೊಂದು ಒಳ್ಳೆಯ ಸಿನಿಮಾ ಮಾಡ್ತಾರೆ ನಾವು ಕೂಡ ಗ್ರಹಿಸಲಿಲ್ಲ. ನಮಗೆ ಕೂಡ ಫಸ್ಟಿಗೆ ಆಗಿತ್ತು ಇದು ಒಳ್ಳೆಯ ಸಿನಿಮಾ. ಆದರೆ ಖಂಡಿತ 100ಕ್ಕೆ 100 ಈ ಸಿನಿಮಾ ಇಡೀ ಮನೆಯವರು ಬಂದು ನೋಡೋದು ಸಿನಿಮಾ. ಸಿನಿಮಾದ ಪ್ರಾರಂಭದಿಂದ ಕಡೆ ತನಕ ಎಲ್ಲಿ ಕೂಡ ಬೋರ್ ಆಗ್ತಾ ಇಲ್ಲ. ಒಳ್ಳೆಯ ಸಿನಿಮಾ, ಒಂದು ಮನೆಯಲ್ಲಿ ಮಕ್ಕಳಿಗೆ ಸ್ವಂತ ನೋಡುವಂಥ ಸಿನಿಮಾ, ಒಳ್ಳೆಯ ಸಿನಿಮಾ. ಸೂಪರ್ ಆಗಿದೆ. ಸೆಂಟಿಮೆಂಟ್ ಭಾರಿ ಖುಷಿ ಆಗಿದೆ. ಅಜ್ಜಿನ ರೋಲು ಆ್ಯಂಡ್ ಮೈನ್ ರೋಲು ನಮ್ಮ ವಿನಯನ್ ಪ್ರಸನ್ನ ಸೂಪರ್ ಖುಷಿ. ಮೂವಿ ಚೆಂದ ಇತ್ತು ಸರ್. ತುಂಬ ಫೀಲಿಂಗ್ ಅಂದರೆ ಒಂದು ಹಿರಿಯರ ಮೇಲೆ ಗೌರವ ಅಥವಾ ಆ ಮನೇಲಿ ಏನಾದ್ರು ಕಷ್ಟ ಏನಾದರೂ ಇದ್ದರೆ ಒಳ್ಳೆ ಹೇಗೆ ಈಗಿನ ಜನ್ರೇಷನಿಗೆ ಗೊತ್ತಾಗಬೇಕು ಇಂಥ ಮೂವಿಯಿಂದ ಬಂದು ಇದು ಹಿರಿಯರನ್ನು ಹೇಗೆ ನೋಡಿಕೊಳ್ಬೇಕು, ಮನೆಯಲ್ಲಿ ಹೇಗೆ ಇರಬೇಕು ಅಂತ. ಥ್ಯಾಂಕ್ ಯು. ಚೆನ್ನಾಗಿತ್ತು. ಕಲ್ಲವ್ ಸರ್ ಹೇಗಿತ್ತು? ಸೂಪರ್ ಇತ್ತು. ಮದರ್ಸ್ ಲವ್ ಒಳ್ಳೆದಿತ್ತು. ಮದರ್ಸ್ ಲವ್. ಅಜ್ಜಿಯ ಪಾತ್ರ ಖುಷಿ ಆಯಿತು. ಒಳ್ಳೆದಿತ್ತು, ಡಿಫರೆಂಟ್ ಇತ್ತು. ಏನು ಇಷ್ಟ ಆಯಿತು? ಅವರ ತಾಯಿ ಮತ್ತು ಮಗನ ಭಾವನೆಗಳು ಭಾರಿ ಇಷ್ಟ ಆಗಿದೆ. ಇಮೋಷನಲ್ ಸೂಪರ್ ಆಗಿದೆ, ಒಳ್ಳೆಯದಾಗಿದೆ. ಇಷ್ಟಂದರೆ ಈ ಕಥೆ ಖುಷಿ ಆಯಿತು ಇವತ್ತು, ತುಂಬ ಖುಷಿಯಾಗಿದೆ. ಮತ್ತೆಲ್ಲ ಫೀಲಿಂಗ್ಸ್ ಒಳ್ಳೆಯದೇ ಬಂದಿದೆ. ಈಗ ಎಲ್ಲರೂ ನೆಗಡುವಂಥ ಪಿಕ್ಚರೇ ಜಾಸ್ತಿ ಬಂದು ಇದೊಂದು ಫೀಲಿಂಗ್ಸು ನಮ್ಮ ಭಾವನೆ ಯಾವುದು ಅಂತೇಳಿ ತುಂಬ ಚೆಂದಾಗಿ ತೆಗೆದಿದ್ದಾರೆ ನಮ್ಮ ವಿಟ್ಲದವರು. ಖುಷಿ ಅವರಿಗೆ ಹ್ಯಾನ್ಸಮ್. ಚೆನ್ನಾಗಿತ್ತು ಮೂವಿ, ಎಲ್ಲ ನೋಡ್ಬೋದು. ಅಜ್ಜಿ ಪುಲ್ಲಿದೆಲ್ಲ ಒಳ್ಳೆದಿತ್ತು ಪಿಕ್ಚರ್. ಚೆನ್ನಾಗಿ. ಒಳ್ಳೆದಾಗಿದೆ. ಅಜ್ಜಿ ಪಾತ್ರ ನಮಗೆ ಭಾರಿ ಇಷ್ಟ ಆಗಿದೆ. ಒಳ್ಳೆ ಎಲ್ಲರೂ ಒಳ್ಳೆಯದಾಗಿದೆ. ಫ್ಯಾಂಟಾಸ್ಟಿಕ್ ಫಿಲಮ್. ತಾಯಿ ಪ್ರೀತಿ ಅದೆಷ್ಟು ಸುಂದರ ಅನ್ನೋದನ್ನು ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಥ್ಯಾಂಕ್ಸ್. ಸಂದೀಪ್ ಶೆಟ್ಟಿ ನನ್ನ ಮಗ. ಸೂಪರ್ ಇದೆ. ಒಂದು ಪ್ರಾಯದವರನ್ನು ಹೇಗೆ ನೋಡ್ಕೋಬೇಕು ಅಂತ ಹೇಳಿಕೊಂಡು ಅದರಲ್ಲಿ ಗೊತ್ತಾಗುತ್ತೆ. ಒಬ್ಬರು ಅವರ ನೋವನ್ನು ಯಾವ ಥರ ಇದು ಮಾಡ್ತಾರೆ ಅದರ ಪ್ರೀತಿ ಒಳ್ಳೆಯದು. ಹಾಂ, ಅದೇ ಒಳ್ಳೆಯದಿದೆ. ಉತ್ತಮ ಪಿಕ್ಚರ್. ಶತಮಾನ 100 ದಿವಸದ ನಂತರ ಸಹ ಓಡಲಿ ಪಿಕ್ಚರ್ ಅಂತ ನಾನು ಆರೈಕೆ ಮಾಡ್ತಾ ಇದ್ದೇನೆ. ಎಲ್ಲ ಆ್ಯಕ್ಟ್ರೆಸ್ಸಿಗೆ ತುಂಬ ಥ್ಯಾಂಕ್ಸ್. ಎಲ್ಲ ಒಳ್ಳೆ ಆ್ಯಕ್ಟ್ ಮಾಡಿದ್ದಾರೆ. ಅಜ್ಜಿ ಅವರಂತೂ ಬಹಳ ಒಳ್ಳೆಯದು ಮಾಡಿದ್ದಾರೆ. ಒಳ್ಳೆ ಇತ್ತು. ಡಿಫ್ರೆಂಟ್ ಸ್ಟೋರಿ,
ಅಜಿತ್ ಮತ್ತು ಐ ಕ್ಯಾನ್ ಕಾಲ್ ಹಿಮ್ ಮೊಮ್ಮಗ. ಅಜ್ಜಿ ಮೊಮ್ಮಗ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು. ನೋಡಬೇಕು, ಡಿಫ್ರೆಂಟ್ ಮೂವಿ, ಡಿಫ್ರೆಂಟ್ ಜಾನರ್ ಎಲ್ಲ ನೋಡಬೇಕು. ರಿಲೀಸ್ ಆದಮೇಲೆ ಶುಡ್ ಎನ್ಕರೇಜ್ ಆಲ್ ಸಚ್ ಮೂವೀಸ್. ಸೊ ಆಲ್ ದಿ ಬೆಸ್ಟ್ ಟು ದಿ ಟೀಮ್. ಥ್ಯಾಂಕ್ ಯು. ಗುಡ್ ಎಫರ್ಟ್, ನೈಸ್, ಎಂಜಾಯ್ಡ್. ಏನು ಇಷ್ಟ ಆಯಿತು ಸರ್? ಓವರಾಲ್ ಇಟ್ ವಾಸ್ ಗುಡ್. ಭಾವನೆದ ಮಿತ್ತ ಎಂಚ ಒಂಜಿ ಒಂದು ಕೊನತೆರ ನಥಿಂಗ್ ಫ್ಯಾನ್ಸಿ, ಬ್ಯೂಟಿಫುಲ್, ಮನಸ್ಸಿಗೆ ಮುಟ್ಟಲಾಗೈತೆ. ಥ್ಯಾಂಕ್ ಯು. ಒಳ್ಳೆಯದಾಗಿದೆ. ಬಹಳ ಒಂದು ತಾಯಿ ಮತ್ತು ಮಗನ ಸಂಬಂಧವನ್ನು ಅತಿ ಕಡಿಮೆ ಡಯಲಾಗ್ನೊಂದಿಗೆ ಖಾಲಿ ಭಾವನೆಗಳ ಮೂಲಕ ತೋರಿಸಿದ್ದಾರೆ. ನಿರ್ದೇಶಕರ ಈ ಹೊಸ ಪ್ರಯತ್ನಕ್ಕೆ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದೇವೆ. ಹಳ್ಳಿಯ ಒಂದು ವಾತಾವರಣವನ್ನು ನಮ್ಮ ಇಡೀ ಪೇಟೆಯ ಎಲ್ಲರಿಗೆ ಸಹ ಬಹಳ ಚಂದವಾಗಿ ಚಿತ್ರೀಕರಣ ಮಾಡಿದ್ದಾರೆ. ಕಲಾವಿದರೆಲ್ಲರೂ ಉತ್ತಮವಾಗಿ ಅಭಿನಯಿಸಿದ್ದಾರೆ. ಅತಿ ಕಡಿಮೆ ಡಯಲಾಗ್ ಇರುವಂಥ ಒಂದು ಒಳ್ಳೆಯ ಫಿಲ್ಮನ್ನು ಇಲ್ಲಿ ನಮಗೆ ನೋಡಲಿಕ್ಕೆ ಭಾಳ ಖುಷಿಯಾಗಿದೆ. ಸರ್ ಹೇಗಿತ್ತು? ಸೂಪರ್. ಎಲ್ಲ ಅವರಿಬ್ಬರದು ಓಲ್ಡ್ ಏಜ್ ಒಂದು ಹೆಂಗಸಿದ್ದು ಮತ್ತು ಮಗನದ್ದು. ಮಗ ಅಂತೇಳಿ ಬರ್ತಾನಲ್ಲ ಹೀರೋ, ಇಬ್ಬರು ಆ್ಯಕ್ಟರ್ ಸೂಪರ್ ಮಾಡಿದ್ದಾರೆ. ನೋಡ್ಬೋದು, 2 hour ನೋಡಿ ಭಾಳ ಚೆಂದ. ಆಲ್ ದ ಬೆಸ್ಟ್. ಒಳ್ಳೆಯದಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಅಜ್ಜಿಯ ಪಾರ್ಟು ಮತ್ತು ಇವರು ವಿಲನ್ ಮಾಡಿದ್ದು ಮತ್ತು ಎಲ್ಲರೂ ಒಳ್ಳೆಯದಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಹಾರ್ಡ್ ವರ್ಕ್ ಒಳ್ಳೆಯದಾಗಿದೆ. ಹಾರ್ಡ್ ವರ್ಕ್ ಆಲ್ವೇಸ್ ವಿನ್. ಸೊ ಒಳ್ಳೆಯದಾಗಿದೆ. ಒಳ್ಳೆಯದಿತ್ತು. ಏನು ಇಷ್ಟ ಆಯಿತು? ಭಾವನಾತ್ಮಕವಾಗಿತ್ತು ಅಭಿನಯ. ಅಜ್ಜಿಯವರ ಪಾತ್ರ ತುಂಬ ಇಷ್ಟ ಆಯಿತು. ನೀವು ಎಮೋಷನಲ್ ಆದರೆ? ಹೌದು, ತುಂಬ ಚೆನ್ನಾಗಿತ್ತು. ಪ್ರಸನ್ನ ಸರ್ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿತ್ತು. ಬಾಡಿ ಲ್ಯಾಂಗ್ವೇಜ್ ಎಲ್ಲ ಒಳ್ಳೆ ಸಿನಿಮಾ ಒಂದು ವಿಭಿನ್ನವಾದ ರೀತಿಯ ಒಂದು ಪ್ರಯತ್ನ. ಇಂಥ ಕತೆ ಬಂದಿಲ್ಲ. ಮತ್ತು ಇದಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಹತ್ತಿರದ ಕಂಡಂತೆ ಸಂದೀಪ್ ಶೆಟ್ಟಿ ಅವರು ಬಹಳಷ್ಟು ಪ್ರಯತ್ನವನ್ನು ಅದಕ್ಕೆ ಪಟ್ಟಿದ್ದಾರೆ. ವಿನಯ್ ಪ್ರೀತಮ್ ಅವರಿಗೆ ತುಂಬ ಸಹಕಾರವನ್ನು ನೀಡಿದ್ದಾರೆ. ಮಯೂರ್ ಶೆಟ್ಟಿ ಅವರ ಕ್ಯಾಮರಾ ವರ್ಕ್ ತುಂಬ ಒಂದು ಬಹಳ ಮನಸ್ಸಿಗೆ ಹಾಡುಗಳು ಕೂಡ, ಸಂಗೀತ ಇದೆಲ್ಲವೂ ಕೂಡ ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಪ್ರಸನ್ನ ಶೆಟ್ಟಿ, ವೀಣಾ ಕಾಮತ್ ಅವರ ಅಭಿನಯ ಅಂತೂ ಹೇಳಲಿಕ್ಕೆ ಸಾಧ್ಯ, ಆ ರೀತಿಯ ಅಭಿನಯ ನೀಡಿದ್ದಾರೆ. ಆಮೇಲೆ ನಿರೀಕ್ಷೆ ಶೆಟ್ಟಿ ಒಳ್ಳೆಯ ಅಭಿನಯ ನೀಡಿದ್ದಾರೆ. ವೀಣಾ ಕಾಮತ್ ಅವರು ನಮ್ಮ ಗಣಪತಿ ಹೈಸ್ಕೂಲಲ್ಲಿ ಅಡುಗೆ ಮಾಡ್ತಾಯಿದ್ರು, ಮಕ್ಕಳಿಗೆ ಊಟದ ವ್ಯವಸ್ಥೆಯಲ್ಲಿ ಮಾಡೋದು, ಪಾಕಶಾಸ್ತ್ರ ಪ್ರವೀಣೆ, ಒಳ್ಳೆಯ ಸಜ್ಜನ ಒಂದು ಮಹಿಳೆ. ಭಾಳ ಇಷ್ಟು ಒಳ್ಳೆಯ ಅಭಿನಯ ಮಾಡಿದ್ದಾರೆ ಅಂತ ಹೇಳಿದರೆ ಅಷ್ಟು ಮನೋಹರ. ಮತ್ತು ಹಾಸ್ಯ ಅಂದರೆ ಎಷ್ಟಂದರೆ ಖಾಲಿ ಮುಗುಳಗೆ ಬರುವಂಥ ಹಾಸ್ಯ ಸಂಭಾಷಣೆ ಕಡಿಮೆ, ಹೆಚ್ಚು ಅಭಿನಯಕ್ಕೆ ಪ್ರಾಶಸ್ತ್ಯ. ಪ್ರಸನ್ನ ಶೆಟ್ಟಿಯವರ ಅಭಿನಯವನ್ನು ಹೇಳಲಿಕ್ಕೆ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ, ಅಂಥ ಒಂದು ಅಭಿನಯವನ್ನು ನೀಡಿದ್ದಾರೆ. ಇಡೀ ತಂಡ ಒಂದು ಕುಟುಂಬದ ಹಾಗೆ ಅವರು ಪ್ರಯತ್ನ ಪಟ್ಟಿದ್ದಾರೆ. ನೆಲ್ತೊಟ್ಟವರ ಮನೆಯ ಸನ್ನಿವೇಶಗಳು, ಪಂಚಲಿಂಗೇಶ್ವರ ದೇವಸ್ಥಾನದ ಅಲ್ಲಿ ಆವರಣದ ಸನ್ನಿವೇಶಗಳೆಲ್ಲ ಭಾಳ ಚೆನ್ನಾಗಿ ಬಂದಿದೆ. ಇದಕ್ಕೆ ಪ್ರೇಕ್ಷಕರ ಒಂದು ನಾಡಿಮಿಡಿ ಹಾಕೊಂಡು ನೋಡ್ಕೊಂಡು ಬಂದು ಎಲ್ಲರೂ ಒಂದು ಒಳ್ಳೆಯ ರೀತಿ ನಡೆಯುವಂತಾಗಿ ಮುಂದೆ ಚಿತ್ರ ಬರಲಿ, ಹೆಚ್ಚಿನ ಚಿತ್ರಗಳು ಬರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥಿಸ್ತೇನೆ. ಸಿನಿಮಾ ಭಾಳಷ್ಟು ಚೆನ್ನಾಗಿತ್ತು. ಭಾರಿ ಶೋಕಿತ್ತು. 2ನೇ ಮೂವಿ ಸಂಚಾರ ವಿಜಯನ ಲಾಸ್ಟ್ ಮೂವಿ ತಲೆದಂಡ ಹೆಚ್ಚಿನ ಮೂವಿ ತುದಿತ್ತ ವಾಯ್ಬಾಕ ನೆಕ್ಸ್ಟ್ ಭಾರಿ ಎಡ್ಡದ ಮೂವಿ ಬಂಡ ಯಾಂತುವಿನ ಮೂವಿ ಬಂಡ ಇನ್ನಿತುವಿನ ಮೂವಿ ಪ್ರಸನ್ನ ಶೆಟ್ರು ಭಾರಿ ಶೋಕಿ ಅಟ್ಯಾಕ್ ಬಂದೆ. ಓಕೆ, ಥ್ಯಾಂಕ್ ಯು. ಟೂ ಗುಡ್. ಅಜ್ಜಿ ಪಾತ್ರ ಅಂತೂ ತುಂಬ ಚೆನ್ನಾಗಿತ್ತು. ಇವನ್ ಹೀರೋ ವಾಸ್ ಅನ್ರೆಕಗ್ನೈಸೇಬಲ್ ಟು ಸಿ ಆ್ಯಕ್ಚುಲ್ ಆನ್ ಸ್ಟೇಜ್ ವೆನ್ ಈ ಸ್ಪೋಕ್ ನವ್. ತುಂಬ ಚೆನ್ನಾಗಿ ಮಾಡಿದ್ರು. ಸ್ಟೋರಿನೂ ನೈಸ್ ಮೂವಿ, ಸ್ಟೋರಿನೂ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಎಕ್ಸಲೆಂಟ್ ಮೂವಿ. ಸೊ ಅವಾರ್ಡ್ ಖಂಡಿತ ಬರ್ಬೋದು ಅಂತ ಅನಿಸ್ತದೆ ನನಗೆ. ಈ ಮೂವಿಗೆ ಅವಾರ್ಡ್ ಖಂಡಿತ ಬರ್ಬೋದು. ಸೊ ಈ ಥರ ಮೂವೀಸ್ ಬರಬೇಕು ಖಂಡಿತ. ತುಂಬ ಒಳ್ಳೆಯದಾಗಿದೆ ಮೂವಿ. ಈ ಥರ ಮೂವಿಗಳೇನು ಬರಬೇಕು, ಒಳ್ಳೆ ಸೆಂಟಿಮೆಂಟಲ್ ಮೂವಿ. ಚೆನ್ನಾಗಿತ್ತು. ಇದೊಂದು ವಿಭಿನ್ನವಾದ ಚಿತ್ರ, ಅಪರೂಪದಲ್ಲಿ ಒಂದು ಚಿತ್ರ. ಹೇಗೆ ಜನರು ಒಪ್ತಾರೆ ಅನ್ನುವಂಥದ್ದು ನೋಡಬೇಕಾದಷ್ಟೆ. ಅಂತೂ ಕಮರ್ಷಿಯಲ್ ಅಲ್ಲ. ಎಕ್ಸಲೆಂಟ್ ಮೂವಿ. ಭಾರಿ ಒಂದು ಇರುವಂಥ ಒಂದು ಮೂವಿ ಅಂತ ಹೇಳ್ಬೋದು. ಯಾವಾಗಲೂ ಇಂಥದ್ದೇ ಒಂದು ಮೂವಿಗಳು ಇನ್ನು ಮುಂದಕ್ಕೂ ಆಗಬೇಕಂತ ನನ್ನ ಆಸೆ. ತುಂಬ ಖುಷಿ ಅನ್ನಿಸಿತು, ತುಂಬ ಸಂತೋಷ ಆಯಿತು. ಮದುವೆ ಸಮಾರಂಭದಲ್ಲಿ ಕೂಡ ಇಷ್ಟು ಪ್ರೀತಿಯಿಂದ ಯಾರು ಕರೆದು ಫೋಟೋ ತೆಗಿಲಿಕ್ಕಿಲ್ಲ. ಎಲ್ಲರೂ ನನ್ನನ್ನು ತುಂಬ ಇಷ್ಟಪಟ್ಟರು. ನನ್ನ ನಟನೆಯ ಬಗ್ಗೆ ತುಂಬ ಹೊಗಳಿದ್ರು. ನನಗೆ ತುಂಬ ಖುಷಿಯಾಯಿತು. ಇದೇ ಥರ ಮೊದಲು ಒಂದು ನಾಟಕದಲ್ಲಿ ಕೂಡ ನಾನು ಪಾತ್ರ ವಹಿಸಿದ್ದೆ. ಅದು ಒಂದು ಚಾಲೆಂಜ್ ಆಗಿ ಮಾಡಿದ್ದೆ. ನನಗದು ನಿಜವಾಗಿ ಸಿಗ್ತಿರ್ಲಿಲ್ಲ.
ಏನೋ ಒಂಥರ ಸಿಕ್ಕಿದ್ದು. ಅದರಲ್ಲೇ ಕೂಡ ಹೀಗೇನೆ ನನಗೆ ಎಲ್ಲ ಅಜ್ಜಿ ನಿಮ್ಮ ಪಾತ್ರ ಚೆಂದಾಗಿದೆ, ಅಜ್ಜಿ ನಿಮ್ಮ ಪಾತ್ರ ಚೆಂದಾಗಿದೆ ಅಂತ. ಅದು ನಮ್ಮ ಕೊಂಕಣಿ ನಾಟಕ ಘರ್ಘರ್ಚಿ ಕಾಣಿ ಅಂತ ಅದು ಒಂದು ನಾಟಕ ಇತ್ತು. ಈಗ 3-4 ವರ್ಷದ ಹಿಂದೆ ಕೊಂಚಾಡಿ ದೇವಸ್ಥಾನದಲ್ಲಿ ನಮ್ಮ ಗುರುಗಳ ಚಾತುರ್ಮಾಸ ಸಮಯದಲ್ಲಿ ಈ ನಾಟಕವನ್ನು ಮಾಡಿದರು. ಎಲ್ಲರೂ ಕಣ್ಣೀರು ಹಾಕಿದ್ದಾರೆ. ಎಲ್ಲರೂ ಅದೇ ಪುನಃ ಇಲ್ಲಿ ಮಂಗಳೂರು ವೆಂಕಟರಮಣ ದೇವಸ್ಥಾನದ ಇದರಲ್ಲಿ ಜಾತ್ರೆಯ ಸಮಯದಲ್ಲಿ ಮಾಡಿದರು. ಅದು ಕೂಡ ಅದರಲ್ಲಿ ಕೂಡ ತುಂಬ ಇದು ಮಾಡಿದ್ದಾರೆ. ನನಗೆ ತುಂಬ ಖುಷಿ ಅನ್ನಿಸ್ತು. ಹಾಗೆ ಇದೇ ಇದರಲ್ಲಿ ನನಗೆ ಈ ಮೂವಿಯಲ್ಲಿ ಈಗ ಇದು ಮಾಡುವಾಗ ನನಗೆ ಆ ಘಟನೆಗಳೆಲ್ಲ ಎಣಿಸಿತು. ಇದು ಮಾತ್ರ ಇಷ್ಟು ಇದರಲ್ಲಿ ನನಗೆ ಇದಾಗ್ತದೆ, ನಾನು ಎಣಿಸಲಿಲ್ಲ. ಏನೋ ಒಂದು ಅವಕಾಶ ಸಿಕ್ಕಿದ್ದು. ನಿಮ್ಮ ಹೆಸರು ಮತ್ತು ಎಷ್ಟು ವಯಸ್ಸು ನಿಮ್ಮದು? ನನ್ನದು ಹೆಸರು ವೀಣಾ ಕಾಮತ್. ನನ್ನ ವಯಸ್ಸು 73. ಥ್ಯಾಂಕ್ ಯು. ಹೇಗೆ ಅನ್ನಿಸ್ತು? ತುಂಬ ಖುಷಿ ಆಯಿತು. ಯಾಕಂದರೆ ಒಬ್ಬ ಆರ್ಟಿಸ್ಟ್ಗೆ ಆಡಿಯನ್ಸ್ ರಿಯಾಕ್ಷನ್ ಏನಿರುತ್ತೆ ದಟ್ ಈಸ್ ಅ ಫಸ್ಟ್ ಥಿಂಗ್ ಆ್ಯಕ್ಚುಲಿ. ಸೊ ಇವತ್ತು ಇಷ್ಟು ಜನರ ಆಡಿಯನ್ಸ್ ರಿಯಾಕ್ಷನಿಂದ ತುಂಬ ಖುಷಿಯಾಗಿದೆ. ಆ್ಯಂಡ್ ಈ ಸಿನಿಮಾ ಆಲ್ಮೋಸ್ಟ್ ಲೈಕ್ 1.5 year to 2 years ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಯಾಕಂದರೆ ಒಂದು ಸ್ಕ್ರಿಪ್ಟಿಂಗಿಂದ ಹಿಡಿದು ಐ ವಾಸ್ ವಿತ್ ದ ಟೀಮ್ ಓನ್ಲಿ ಜಸ್ಟ್ ಬಿಕಾಸ್ ಟು ಪುಲ್ ಔಟ್ ದ್ಯಾಟ್ ಕ್ಯಾರೆಕ್ಟರ್. ಓವರಾಲ್ ಹೇಳಬೇಕಂದ್ರೆ ಇಟ್ಸ್ ಅ ಕ್ವೈಟ್ ಚಾಲೆಂಜಿಂಗ್. ನನಗೆ ಫಸ್ಟ್ ಬಂದ ಅಪ್ರೋಚ್ ಮಾಡಿದಾಗ ಬಿಕಾಸ್ ನಾನಿರೋ ಲುಕ್ಕಿಗೂ ಆ ಪಾತ್ರಕ್ಕೂ ದೆರ್ ಇಸ್ ಅ ಹ್ಯೂಜ್ ಡಿಫ್ರೆನ್ಸ್. ಸೊ ಅದನ್ನು ಕ್ಯಾರಿ ಮಾಡೋದಕ್ಕೆ ಇಟ್ ಟುಕ್ ಲಾಟ್ ಆಫ್ ಟೈಮ್. ಸೊ ಆ್ಯಂಡ್ ಪ್ರತಿಯೊಂದೂ ಕೂಡ ಲೈಕ್ ತುಂಬ ಮೈನ್ಯೂಟಾಗಿ ವರ್ಕ್ ಮಾಡಿ ಈ ಸಿನಿಮಾ ಮಾಡಿದ್ವಿ. ಸೊ ಹಾಗಾಗಿ ಡೆಫಿನೆಟ್ಲಿ ಇಟ್ಸ್ ಅಷ್ಟು ಎಫರ್ಟ್ ಹಾಕಿದ್ದಕ್ಕೆ ಇವತ್ತು ಐ ಫೀಲ್ ಲೈಕ್ ತುಂಬ ಖುಷಿ ಆಗ್ತದೆ ಆ್ಯಂಡ್ ಐ ಫೀಲ್ ಪ್ರೌಡ್. ಆಡಿಯನ್ಸ್ ಫೀಡ್ಬ್ಯಾಕ್ಸ್ ಏನೆಲ್ಲ ಬಂತು ನಿಮಗೆ? ಆಡಿಯನ್ಸ್ ಫೀಡ್ಬ್ಯಾಕ್ ಫಸ್ಟ್ ಫೀಡ್ಬ್ಯಾಕ್ ಲೈಕ್ ಯಾರು ಒಂದು ಫೀಡ್ಬ್ಯಾಕ್ ಆ್ಯಕ್ಚುಲಿ ತುಂಬ ಇಷ್ಟ ಆಯ್ತು ನನಗೆ. ಯಾರು ಅವರ ತಂದೆ ತಾಯಿನ ತುಂಬ ಪ್ರೀತಿಸ್ತಾರೆ ಅವರಿಗೆ ಈ ಸಿನಿಮಾ ತುಂಬ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಇಡೀ ವರ್ಲ್ಡಲ್ಲಿ ಒಂದು 10% ಜನ ತಂದೆ ತಾಯಿನ ನೋಡದೇ ಇರ್ಬೋದು ಅಥವಾ ಅವ್ರ ಮೇಲೆ ಇದಿರ್ಬೋದು, ಬಟ್ ಅಟ್ಲೀಸ್ಟ್ 90% ಜನಕ್ಕೆ ತುಂಬ ಕನೆಕ್ಟ್ ಆಗುತ್ತೆ. ಈ ಒಂದು ಯಾರಾದರೂ ಈ ರೀತಿ ಮಿಸ್ಟೇಕ್ ಮಾಡಿದರೆ ದೇ ಮೈಟ್ ಚೇಂಜ್, ಅಂದರೆ ದೇ ವಿಲ್ ಚೇಂಜ್. ಅಟ್ಲೀಸ್ಟ್ 100 ಜನರಲ್ಲಿ ಒಬ್ಬ ಬದಲಾವಣೆ ಆದರೂ ಕೂಡ ನಮಗೆ ಇಟ್ಸ್ ಅ ಆನರ್ ಫಾರ್ ಅಸ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.